ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೇನೆ ಸತ್ಯನಾಥ್ ಸ್ಟೋರ್ಸ್. ದ ಮೋರ್ ಯು ನೋ ದ ಮೋರ್ ಯು ಕ್ಯಾನ್ ಕ್ರಿಯೇಟ್ ಅನ್ನೋ ಮಾತಿದೆ. ಹೆಚ್ಚು ಗೊತ್ತಿದ್ದಷ್ಟು ಜಾಸ್ತಿ ಆವಿಷ್ಕಾರ ಸಾಧ್ಯ. ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಒಂದು ಅದ್ಭುತವಾದ ಅಡುಗೆ ಅಥವಾ ಒಂದು ಆವಿಷ್ಕಾರವಾದಂತಹ ಒಂದು ಅಡುಗೆನ ಸೃಷ್ಟಿ ಮಾಡೋಕೆ ನಮ್ಮ ಅತಿಥಿಯಾಗಿ ನಮ್ಮ ಜೊತೆಗಿದ್ದಾರೆ ಮೀನಾಕ್ಷಿ ರಮೇಶ್ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಮ್ಯಾಮ್. ಫಸ್ಟ್ ಟೈಮ್ ನಿಮ್ನ ಮೀಟ್ ಮಾಡ್ತಾ ಇದ್ದೀನಿ, ಐ ಗೆಸ್ ಅಲ್ವಾ? ನಾವು ನಮ್ಮ ಟಿವಿಗೆ ಯಾವಾಗ್ಲೂ ಬರ್ತಾ ಇರ್ತೀರಾ, ಬಟ್ ನನ್ ಜೊತೆ ಇದು ಫಸ್ಟ್ ಟೈಮ್ ಮೀಟ್. ಸೊ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಏನ್ ಮಾಡ್ತಿದ್ರಿ ನೀವು? ನಾನು ಗೃಹಿಣಿ. ಸೊ ಹೌಸ್ ವೈಫ್ ಅಂಡ್ ಕಿಚನ್ ಅಲ್ಲಿ ಅಡಿಗೆ ಮಾಡೋದಂದ್ರೆ ತುಂಬಾ ಇಂಟ್ರೆಸ್ಟ್. ಓಕೆ. ಸೊ ಇನೋವೇಷನ್ಸ್ ಎಲ್ಲ ಜಾಸ್ತಿ ಇರುತ್ತಾ? ಮಾಡ್ತಾ ಇರ್ತೀರಾ? ಸೊ ಇವತ್ತು ಇನೋವೇಟಿವ್ ಅಡಿಗೆನಾ? ಇದು ಸಾಂಪ್ರದಾಯಿಕ ಅಂತಾನೆ ಹೇಳ್ಬೋದು. ಓಕೆ. ಸೊ ನೀವು ಕಲ್ತಿರುವಂತಹ ಅಡಿಗೆ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕ ಟಚ್ ಹೇಗೆ ನಿಮ್ಗೆ? ನಾ ಹುಟ್ಟಿ ಬೆಳೆದಿದ್ದಲ್ಲ ಅಲ್ಲೇ, ಕೊಪ್ಪಳ. ಓಕೆ. ಸೊ ಈಗ ಇಲ್ಲಿ ಸೆಟ್ಲ್ ಆಗಿದ್ದೀರಾ? ಸೌತ್ ಕೆನರಾ ಇದ್ವಿ, ಈಗ ಇರೋದು ನಾನು ಬೆಂಗಳೂರು. ಬಟ್ ಈಗ ನಮಗೋಸ್ಕರ ಇಲ್ಲಿ ಬಂದಿದ್ದೀರಾ? ಓಕೆ. ಹಾಗೆ ಡೈರೆಕ್ಟ್ ಈಗ ಕಿಚನ್ ಹೋಗಿ ಉತ್ತರ ಕರ್ನಾಟಕದ ಅಡುಗೆನ ಸ್ಟಾರ್ಟ್ ಮಾಡಿ ಬನ್ನಿ ಮೇಡಮ್. ಸೊ ಎಸ್ ಮೇಡಮ್, ಉತ್ತರ ಕರ್ನಾಟಕ ರೆಸಿಪಿ ಅಂತ ಹೇಳಿದ್ರಿ. ಮತ್ತೆ ಉತ್ತರ ಕರ್ನಾಟಕ ಅಂತ ಹೇಳ್ಬೇಕಾದ್ರೆ ನೂರಾರು ರೆಸಿಪೀಸ್ ಇದೆ. ಯಾವ ರೆಸಿಪೀಸ್ ಮಾಡ್ತಾ ಇದ್ದೀರಿ? ನಾನು ಈಗ ಟೊಮೆಟೊ ತೊಕ್ಕು ಮಾಡಿದೆ. ತೊಕ್ಕು ಇದು ಉತ್ತರ ಕರ್ನಾಟಕ ರೆಸಿಪಿ. ಹೌದು. ಅಂದ್ರೆ ತೊಕ್ಕಲ್ಲಿ ತುಂಬಾ ವೆರೈಟೀಸ್ ಇದೆ. ಹುಣಸೆಕಾಯಿ ಮಾಡ್ತಾರೆ, ನಲ್ಲಿಕಾಯಿ ಮಾಡ್ತಾರೆ, ಮಾವಿನಕಾಯಿ ಮಾಡ್ತಾರೆ. ನಾನೀಗ ಟೊಮೆಟೊ, ಇದು ಯಾವಾಗ್ಲೂ ಸಿಕ್ಕೋ ತರಕಾರಿ. ಫ್ರೂಟ್ ಕೂಡ ಹೌದು, ಯಾವಾಗ್ಲೂ ಸಿಗುತ್ತೆ. ನಮ್ಗೆ ಯಾವಾಗ ಬೇಕು ಅವಾಗ ಮಾಡ್ಕೋಬಹುದು. ಅದೆಲ್ಲ ಸೀಸನ್ ವೈಸ್, ಅದು ಬಂದಾಗ ಮಾತ್ರ ಮಾಡಿರ್ಬೇಕು. ದಿಢೀರ್ ಅಂತ ಯಾವಾಗ ಬೇಕು ಅವಾಗ ಮಾಡ್ಕೋಬಹುದು. ಇದು ಅನ್ನಕ್ಕೂ, ಚಪಾತಿಗೂ, ದೋಸೆಗೂ, ಇಡ್ಲಿಗೂ ಎಲ್ಲದಕ್ಕೂ ಸೂಟ್ ಆಗುತ್ತೆ. ನಾನು ಇಲ್ಲೆಲ್ಲ ತಗೊಂಡ್ಬಂದಿನಿ. ಟೊಮೆಟೊ ಬೇಕು ನಮ್ಗೆ ಫಸ್ಟ್ ಮೇನ್. ಟೊಮೆಟೊನ ನಾನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ತೀನಿ. ಸೊ ಈಗ ಮಿಕ್ಸಿ ಜಾರ್ ಬೇಕು. ಸೊ ಕಂಪ್ಲೀಟ್ ಪೇಸ್ಟ್ ಆಗ್ಬೇಕಾ ಇದು? ಹೌದು. ಕಂಪ್ಲೀಟ್ ಪೇಸ್ಟ್. ನಿಮ್ಗೆ ಪೇಸ್ಟ್ ಬೇಡ ಅಂತಿದ್ರೆ 2 ತರನು ಮಾಡ್ಬೋದು. ಇದು ಈಗ ನಾನು ಇಷ್ಟು ದೊಡ್ಡ ಪೇಸ್ಟ್ ಮಾಡ್ಬೇಕಂತ ಇಷ್ಟು ದೊಡ್ಡ ಕಟ್ ಮಾಡಿದೀನಿ. ಸ್ಮಾಲ್ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡು ನೀವು ಡೈರೆಕ್ಟ್ ಅದನ್ನೇ ಒಗ್ಗರಣೆಗೆ ಹಾಕಿ ಮಾಡ್ಬೋದು. ನಾನು ಇದನ್ನ ಸ್ವಲ್ಪ ಪೇಸ್ಟ್ ಮಾಡಿಯೇ ಮಾಡೋಣ ಅಂತ ಹೇಳಿ. ಫೈನ್ ಪೇಸ್ಟ್ ಅಲ್ವಾ? ಹೌದು. ಬೇಗ ಆಗಿ ಬಿಡುತ್ತೆ ಅವಾಗ. ಟೊಮೆಟೊ ಸಾಫ್ಟ್ ಅಲ್ವಾ? ಹೌದು. ಇಷ್ಟು ಪೇಸ್ಟ್ ಸಾಕು ಮೇಡಮ್, ಸಾಕು. ಓಕೆ. ನಂಗೊಂದು ಬಾಂಡ್ಲಿ ಬೇಕು. ಓಕೆ. ಆನ್ ಮಾಡಿದ? ಒಂದು 3 ಚಮಚದಷ್ಟು ಎಣ್ಣೆ ಹಾಕಿ. ಓಕೆ. ಸೊ ನಮ್ಮ ಕಿಚನ್ ಅಲ್ಲಿ ಯಾವಾಗಲೂ ಯೂಸ್ ಮಾಡುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ವಿತ್ ವಿಟಮಿನ್ ಎ, ಡಿ ಅಂಡ್ ಇ. ಅಂಡ್ ನಿಮಗೆ ಬೇಕಾಗಿರೋದು 3 ಚಮಚ. ಸಾಕಾಗುತ್ತಲ್ಲ ಈಗ? ಸಾಕು. ಒಂದು ಸ್ಪೂನ್ ಕೊಡಿ. ಇದಕ್ಕೆ ಒಗ್ಗರಣೆ ಹಾಕ್ಬೇಕು ಫಸ್ಟ್. ಒಗ್ಗರಣೆಗೆ ಸಾಸಿವೆ, 2 ಒಣಮೆಣಸು, ಅದು ಒಂದು ಸ್ವಲ್ಪ
ಚಟಪಟ ಅಂದ್ಮೇಲೆ ಓಕೆ ನಾವು ಇಂಗನ್ನ ಮತ್ತೆ ಬೆಳ್ಳುಳ್ಳಿನ ಹಾಕಿ ಯಾವ್ದಾದ್ರು ಆಪ್ಷನ್ ನಿಮ್ಗೆ ಬೆಳ್ಳುಳ್ಳಿ ತಿನ್ನಲ್ಲ ನೀವು ಅಂತಿದ್ರೆ ಬರೀ ಹಿಂಗ್ ಹಾಕ್ಬೋದು. ಬೆಳ್ಳುಳ್ಳಿ ತಿಂತೀವಿ ಅಂದ್ರೆ ಬೆಳ್ಳುಳ್ಳಿ ಯೂಸ್ ಮಾಡ್ಬೋದು. ಕೆಲವು ವಾರ ಒಪ್ಪತ್ತಲ್ಲಿ ತಿನ್ನಲ್ಲ ಅಂತಿರತ್ತಲ್ಲ, ಕೆಲವೊಬ್ಬರಿಗೆ ಬೆಳ್ಳುಳ್ಳಿ ಇಷ್ಟ ಆದವ್ರಿಗೆ ತುಂಬಾನೇ ಇಷ್ಟ, ಇಷ್ಟ ಇಲ್ಲ ಅಂದವ್ರಿಗೆ ಯಾವ್ದು ಚೂರ್ ಸಿಕ್ಕಿದ್ರು ಆಗಲ್ಲ. ಆತರ ನೀವು ಹಾಕೋಬಹುದು, ಎರಡು ಒಟ್ಟು ಹಾಕ್ಬೋದು. ಸೊ ಈಗ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತೆಗೆದು ಇದು ಎಣ್ಣೆ ಈಗ ಕಾಯ್ತು, ಚೂರು ಹಿಂಗ್ ಹಾಕ್ತೀನಿ. ನೆಕ್ಸ್ಟ್ ಒಂದೆರಡು ಪೀಸ್ ಬೆಳ್ಳುಳ್ಳಿ ಹಾಕಿ ಕೂಡಲೇ ಇದು ನಾವೇನು ಪೇಸ್ಟ್ ಮಾಡಿರ್ತೀವಲ್ಲ ಅದನ್ನ ಹಾಕಿ. ಟೊಮ್ಯಾಟೋನ ಗ್ರೈಂಡ್ ಮಾಡಿ ಕೂಡಲೇ ನೋಡಕ್ಕೆ ಚೆನ್ನದು. ಹೌದು, ಟೊಮೆಟೊ ಬಣ್ಣವೇ ಚಂದ, ಟೇಸ್ಟ್ ಹಾಗೆ ಎಲ್ಲ ಚೆನ್ನಾಗಿರುತ್ತೆ. ನನಗೊಂದು ದೊಡ್ಡ ಸ್ಪೂನ್ ಕೊಡಿ ಮಗ್ಚಕ್ಕೆ. ಇದು ತುಂಬಾ ಬೇಗ ಆಗುತ್ತೆ, ಸ್ವಲ್ಪ ಎಣ್ಣೆಲಿ ಇದು ಬೇಯಬೇಕು. ಸೊ ಟಕ್ಕಂತ ರೆಡಿ ಆಗೋ ರೆಸಿಪಿ ಹಾಗಾದ್ರೆ, ಇನ್ಸ್ಟೆಂಟ್ ಆಗಿ ಅಲ್ವಾ? ಸೊ ಏನೇ ನಾವು ಪ್ರತಿಯೊಂದಕ್ಕೂ ಸೂಟ್ ಆಗುವಂತದ್ದು, ಬೇಗ ರೆಡಿ ಆಗುವಂತದ್ದು, ಸೊ ಫ್ರೆಂಡ್ಲಿ ರೆಸಿಪಿ. ಒಂದ್ ಸ್ವಲ್ಪ ಅರಿಶಿನ ಹಾಕಿ, ಅರಿಶಿನ ಹಾಕ್ಬೇಕು. ಓಕೆ, ದಟ್ ಈಸ್ ನಥಿಂಗ್ ಬಟ್ ಅರುಣ ಮಸಾಲದವ್ರದ್ದು ಅರಿಶಿನ ಹುಡಿ. ಸಾಕಾಗುತ್ತಾ? ನೆಕ್ಸ್ಟ್ ಬೇರೆ ಪೌಡರ್ ಏನಾದ್ರು ಬೇಕಾ? ಮೆಣಸಿನ ಪುಡಿ. ಮೆಣಸಿನ ಪುಡಿ ಖಾರಕ್ಕೆ ಮೆಣಸಿನ ಪುಡಿನೇ ಯೂಸ್ ಮಾಡೋದು. ಓಕೆ, ಇರ್ಲಿ ತಡಿ, ಇದೊಂದು ಸ್ವಲ್ಪ ನಿಧಾನಕ್ಕೆ ಹಾಕ್ಬೇಕು. ಹಾಗಾದ್ರೆ ಇದೊಂದು ಸ್ವಲ್ಪ ಬೇಕೋಬೇಕು. ಬೆಂದಾದ್ಮೇಲೆ ಮೆಣಸಿನ ಹುಡಿನ ಸ್ವಲ್ಪ ಬೆಂದ ನಂತರ ಹೌದು, ಆಮೇಲೆ ಹಾಕುದೆಲ್ಲ ಆಮೇಲೆ ಹಾಕುದು. ಸ್ವಲ್ಪ ಇದು ಪೇಸ್ಟ್ ಬೇಯಬೇಕು, ಹಸಿ ವಾಸನೆ ಎಲ್ಲ ಹಾಗೆ ಯಾವ ಟೈಮಲ್ಲಿ ಹಾಕ್ಬೇಕು ಆ ಟೈಮಲ್ಲೇ ಹಾಕಿದ್ರೆ ಚೆನ್ನ ಅಲ್ವಾ? ಕೆಲವರೆಲ್ಲ ಎಲ್ಲ ಒಟ್ಟು ಹಾಕಿ ಬಿಡ್ತಾರೆ, ಎಲ್ಲ ಒಟ್ಟು ಹಾಕಿದ್ರೆ ಬೇರೆ ರುಚಿನೇ ಬರುತ್ತೆ. ಯಾವ ತರ ಮಾಡ್ತೀವಿ ಅದೇ ತರ ಮಾಡಿದ್ರೆ ಒಂದಾದ್ಮೇಲೆ ಒಂದು ಹಾಕ್ಬೇಕು, ಹಾಕಿದಾಗ ಚೆನ್ನಾಗಾಗುತ್ತೆ. ನೀವು ಸದ್ಯಕ್ಕೆ ಈಗ ಬ್ಯಾಂಗ್ಳೂರಲ್ಲಿ ಇದ್ದೀರಾ? ಹೌದೌದು, ಬ್ಯಾಂಗ್ಳೂರಲ್ಲಿ. ಬ್ಯಾಂಗ್ಳೂರಲ್ಲಿ ಎಲ್ಲ ಅಂದ್ರೆ ನಾರ್ಮಲ್ ಆಗಿ ಈ ಕಡೆ ಮಾಡೋ ರೆಸಿಪೀಸ್ ಅಲ್ಲಿ ಕಮ್ಮಿ ಮಾಡ್ತಾರೆ. ನೀರು ದೋಸೆ ಆಗಿರ್ಬೋದು. ಇಲ್ಲ ಎಲ್ಲ ಮಾಡ್ತಾರೆ ಈಗಂತೂ. ಎಲ್ಲರೂ ಈ ನಿಮ್ಮಂತ ಟಿವಿಲಿ ಎಲ್ಲಾ ಅಡಿಗೆ ಕಾರ್ಯಕ್ರಮ ತೋರಿಸೋದ್ರಿಂದ ಎಲ್ಲರೂ ಎಲ್ಲ ಅಡಿಗೆ ಟ್ರೈ ಮಾಡ್ತಾರೆ ಅಲ್ವಾ? ಈ ಕಡೆ ಇದ್ದವರಿಗೆ ಆ ಕಡೆದು ರೆಸಿಪೀಸ್ ಕಮ್ಮಿ, ತುಂಬಾ ಮಾಡೋದ್ ಕಮ್ಮಿ. ಅಂದ್ರೆ ಈ ಬಿಸಿಬೇಳೆ ಬಾತೆಲ್ಲ ನಾವಿಲ್ಲಿ ಇಷ್ಟ ಆಗುತ್ತೆ, ಬಟ್ ತುಂಬಾ ಕಮ್ಮಿ. ನಮ್ಗೆ ನೀರ್ ದೋಸೆ ಅದೇ ಜಾಸ್ತಿ ಅಲ್ವಾ? ದೋಸೆ ಎಲ್ಲ ಸೌತ್ ಕೇಂದ್ರದವರೇ ಜಾಸ್ತಿ ಜಾಸ್ತಿ. ಹೌದು. ಸೊ ಇನ್ ಹಾಕದ ನಂಗೆ ಕಾಯ್ತಾ ಇದ್ದೀನಿ, ಯಾವಾಗ ಹಾಕೋದು ಚಿಲ್ಲಿ ಪೌಡರ್ ಹಾಕ್ಲಿಕ್ಕೆ ಯಾವಾಗ ಹೇಳ್ತಾರೆ ಇವರು ಅಂತ. ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ಪೂನ್ ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ರೆ ಸರಿ. ಈಗ ಹಾಕಿ. ನಮ್ಮ ಚಿಲ್ಲಿ ಪೌಡರ್ ಟೈಮ್ ಬಂತು ಈಗ ಅಲ್ವಾ? ನಿಮಗೆ ಖಾರ ಆದ್ರೆ ಜಾಸ್ತಿ ಹಾಕಿ, ನೀವು ಖಾರ ತಿನ್ನೋರ ಕಡಿಮೆ ಖಾರ, ಮೀಡಿಯಂ ಕಮ್ಮಿನೂ ಇಲ್ಲ ಜಾಸ್ತಿನೂ ಇಲ್ಲ. ಓಕೆ ಇನ್ನೊಂದು ಸ್ವಲ್ಪ ನೋಡ್ರಿ, ಅದು ಕಲರ್ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಈಗ ಟೊಮ್ಯಾಟೋದು ಆಲ್ರೆಡಿ ರೆಡ್ ಕಲರ್ ಇದೆ, ಅದರ ಜೊತೆಗೆ ನಮ್ದು ನ್ಯಾಚುರಲ್ ಕಲರ್ ಆಫ್ ಅರುಣ ಮಸಾಲಾ ಕೂಡ ಆಡ್ ಆಗಿದೆ ಅಲ್ವಾ? ಕ್ವಾಂಟಿಟಿನೂ ಕಮ್ಮಿ ಆಗುತ್ತೆ. ಹೌದು, ಇದಕ್ಕೆ ಈಗ ಏನೇ ಒಂದು ಪದಾರ್ಥ ಮಾಡಿದ್ರು ನಾವು ಅದು ಉಪ್ಪು ಖಾರ ಹುಳಿ ಎಲ್ಲ ಬ್ಯಾಲೆನ್ಸ್ ಆಗ್ಬೇಕು. ಸಿಹಿ ಖಾರ ಹುಳಿ ಸಿಹಿ ನಾಲ್ಕಂತೂ ಎಲ್ಲ ರೆಸಿಪಿಲೂ ಇರುತ್ತೆ. ಬ್ಯಾಲೆನ್ಸ್ ಇದ್ರೆ ಚೆನ್ನಾಗಿರುತ್ತೆ. ಇದಕ್ಕೊಂದು ಸ್ವಲ್ಪ ನಾವು ಸಿಹಿ ಹಾಕೋಣ, ಸ್ವಲ್ಪನೇ, ಜಾಸ್ತಿ ಬೇಡ, ಒಂದು ಚಿಟಿಕೆ ಎಷ್ಟು ಅಷ್ಟೇ, ಒಂದು ಸ್ವಲ್ಪ. ಲಾಸ್ಟ್ ಹಾಕೋದು ಇದೇ ಟೇಸ್ಟ್ ಕೊಡೋದು ಹುರಿದು ಪುಡಿ ಮಾಡಿದ ಮೆಂತೆ. ಓಕೆ, ಸೊ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ಇದನ್ನ. ಹೌದು, ಮೆಂತೆ ಪುಡಿ ಹಾಕ್ಬೇಕು. ಇದೇ ನಿಮಗೆ ಆರೋಮನ್ನು ಕೊಡೋದು, ಟೇಸ್ಟ್ ಕೊಡೋದು ಇದೆ. ಸೊ ಮೆಂತೆನ ಹುಡಿ ಮಾಡಿ ಇಟ್ಕೊಂಡಿದ್ದೀವಿ. ಹೌದು, ಹುರಿದು ಬಿಟ್ಟು ಪುಡಿ ಮಾಡಿ, ಹುರಿದು ಬಿಟ್ಟು ಪುಡಿ ಮಾಡಿದ್ವಿ. ಅಂಡ್ ಅದಕ್ಕೆ ಏನು ಆಡ್ ಮಾಡ್ಲಿಕ್ಕೆ ಇಲ್ಲ, ಬರೀ ಮೆಂತೆ ಹುಡಿ ಅಷ್ಟೇ. ಈಗ ನೋಡಿ ಎಷ್ಟು ಒಳ್ಳೆ ಪರಿಮಳ ಬರ್ತಾ ಇದೆ. ಮೆಂತೆ ಹಾಕಿದ ನಂತರ ಇನ್ನು ಸ್ವಲ್ಪ ಫ್ರೈ ಆಗುವಾಗ ಇನ್ನು ಜಾಸ್ತಿ ಸ್ಮೆಲ್ ಬರುತ್ತಾ ಅಂತ. ಇಲ್ಲಿ ರೆಡಿನಾ? ರೆಡಿ ಆಗಿ ಆಯ್ತು. ಇದು ಡೈರೆಕ್ಟ್ ಸರ್ವಿಂಗ್ ಅಷ್ಟೇ, ಬಾಕಿ ಇನ್ಸ್ಟೆಂಟ್ ಆಗಿ ರೆಡಿ ಆಯ್ತಲ್ವಾ? ರೆಡಿ ಆಗುತ್ತೆ. ಚಪಾತಿ ಎಲ್ಲ ಮಾಡಿ. ಹೌದು, ನೀವು ಇದನ್ನ ತುಂಬಾ ಹೊತ್ತು ಇದನ್ನ ಇದೇ ತರ ಹುರಿದು ಇಟ್ಕೊಂಡ್ರೆ
ನೀವು ಫ್ರಿಜ್ ಅಲ್ಲಿ ಇಡುದು ಬೇಡ, ಹೊರಗಡೆ ಇಟ್ಕೊಂಡ್ರೂ 15 ದಿವಸ ತನಕ ನೀವು ಯೂಸ್ ಮಾಡಿ, ಹಾಳಾಗುದಿಲ್ಲ. ನಾವು ನೀರು ಮುಟ್ಸೋದೇ ಇಲ್ಲ ಇದಕ್ಕೆ. ಟೊಮೆಟೊನ ತೊಳೆದು ನೀರಿನ ಪಸ ಎಲ್ಲ ಹೋಗೋಂಗ್ ಒರೆಸಿ ಡ್ರೈ ಮಾಡಿ ಇಟ್ಕೊಂಡು ಮಾಡಿದ್ರೆ ನೀವು ಹೊರಗಡೆ ಇಟ್ರು ಹಾಳಾಗಲ್ಲ. ಹೊರಗಡೆ ಇಟ್ರು ಹಾಳಾಗಲ್ವಾ? ಫ್ರಿಜ್ ಅಲ್ಲಿ ಇಡ್ಬೇಕಂತಲೇ ಇಲ್ಲ. ಫ್ರಿಜ್ ಅಲ್ಲಿ ಇಡುದಾದ್ರೆ ನೀವು ಎಷ್ಟು ದಿವಸ ಇಷ್ಟು ಮಾಡ್ಬೇಕಂತಿಲ್ಲ. ನಿಮ್ಗೆ ಲಿಕ್ವಿಡ್ ತರ ಬೇಕಂದ್ರೆ ಬೇಗನೆ ತೆಕ್ಕೊಂಡ್ಬಿಡ್ಬೋದು. ಈಗ ಇದು ನೋಡಿ ತೊಕ್ಕು ತರ ಈ ತರ ಬಂತಲ್ಲ, ನಿಮ್ಗೆ ಇನ್ನು ಮುಳಿಸಿ ತಿನ್ನಕ್ ಬೇಕು, ನಂಗೆ ಒಂದ್ ಸ್ವಲ್ಪ ನೀರು ಇರ್ಬೇಕಂದ್ರೆ ಇನ್ನು ಸ್ವಲ್ಪ ನೀರು ಹಾಕಿ ಮಾಡ್ಬೋದು. ಅದನ್ನ ಮಾತ್ರ 2-3 ದಿವಸದಲ್ಲೇ ಖಾಲಿ ಮಾಡ್ಬೇಕು. ಬಟ್ ಇದು ನಾವು ಮಾಯಿಶ್ಚರ್ ಕಂಟೆಂಟ್ ಅಲ್ಲಿ ಇವಾಪರೇಟ್ ಮಾಡಿದ ಕಾರಣ ಸ್ವಲ್ಪ ದಿನ ಇಡ್ಲಿಕ್ಕೆ ಆಗುತ್ತೆ. ನಾವು ಇದಕ್ಕೆ ನೀರು ಮುಟ್ಸಿರೋದೇ ಇಲ್ವಲ್ಲ, ಅದು ಬರೀ ಟೊಮೆಟೊದ ನೀರು ಮಾತ್ರ. ಅದು ಕೂಡ ನೀವು ಬೇಯಿಸಿದಾಗೆ ಸ್ವಲ್ಪ ಆವಿಯಾಗಿ ಹೋಗುತ್ತೆ ಆ ನೀರು ಕೂಡ. ಓಕೆ, ಸೊ ಇಲ್ಲಿ ಗ್ಯಾಸ್ ಆಫ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಡೈರೆಕ್ಟ್ ಸರ್ವಿಂಗ್. ಓಕೆ, ಸೊ ಎಸ್, ಸರ್ವಿಂಗ್ ಬೌಲ್ ಕೇಳಿದ್ರಿ ಅಂಡ್ ಸರ್ವಿಂಗ್ ಬೌಲ್ ಇಸ್ ರೆಡಿ. ಓಕೆ, ನೀವು ಮಾಡಿ ತಿಂದಿದ್ದೀರಾ ಈ ತರ? ಇಲ್ಲ ಮ್ಯಾಮ್, ಫಸ್ಟ್ ಟೈಮ್ ಟೊಮ್ಯಾಟೊ ತೊಕ್ಕು ಕೇಳಿದೀನಿ, ಟೇಸ್ಟ್ ಮಾಡಿಲ್ಲ. ಈಗ ಮೀನಾಕ್ಷಿ ಮ್ಯಾಮ್ ಕೈಯಲ್ಲಿ ಟೇಸ್ಟ್ ಮಾಡುವಂತದ್ದು ಅಲ್ವಾ? ಹೌದು, ತುಂಬಾ ಚೆನ್ನಾಗುತ್ತೆ. ನೀವು ಯಾವಾಗ್ಲೂ ಮಾಡ್ತಾ ಇರ್ತೀರಾ ನೋಡಿ, ಮಾಡಿ ಆದ್ಮೇಲೆ. ಹೌದಾ? ಅಷ್ಟು ಗ್ಯಾರಂಟಿ ಕೊಡ್ತೀರಾ? ಯಾಕಂದ್ರೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಇದರಲ್ಲಿ, ತುಂಬಾ ಟೇಸ್ಟಿ ಆಗುತ್ತೆ. ತಗೊಳ್ಳಿ, ರುಚಿಯಾದ ಖಾರವಾದ ಟೊಮೆಟೊ ತೊಕ್ಕು ರೆಡಿ. ಥ್ಯಾಂಕ್ ಯು ಮ್ಯಾಮ್. ವೀಕ್ಷಕರೇ, ಬಿಸಿ ಬಿಸಿಯಾದ ರುಚಿಯಾದ ಟೊಮ್ಯಾಟೊ ತೊಕ್ಕು ರೆಡಿ ಆಗಿದೆ. ಸೊ ಇದನ್ನ ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಟೊಮ್ಯಾಟೊ ತೊಕ್ಕು ತಯಾರಿಸುವ ವಿಧಾನ. ಮೊದಲಿಗೆ 3ರಿಂದ 4 ಟೊಮ್ಯಾಟೊವನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಸಾಸಿವೆ, ಒಣಮೆಣಸು, ಹಿಂಗು, ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ರುಬ್ಬಿದ ಟೊಮ್ಯಾಟೊ ಸೇರಿಸಿ ಹುರಿಯಿರಿ. ನಂತರ ಅರಿಶಿನ ಪುಡಿ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ಟೊಮ್ಯಾಟೊ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ, ಚಿಟಕಿ ಸಕ್ಕರೆ, ಹುರಿದು ಪುಡಿ ಮಾಡಿದ ಮೆಂತೆ ಪುಡಿಯನ್ನು ಹಾಕಿ ಮತ್ತೊಮ್ಮೆ ಹುರಿದು 1-2 ನಿಮಿಷ ಬೇಯಿಸಿ. ಈಗ ರುಚಿಕರವಾದ ಟೊಮ್ಯಾಟೊ ತೊಕ್ಕು ರೆಡಿ. ಸೊ ಬಿಸಿ ಬಿಸಿಯಾದ ಟೊಮ್ಯಾಟೊ ತೊಕ್ಕು ಅಂತೂ ರೆಡಿ ಆಯ್ತು. ಇದಂತೂ ಉತ್ತರ ಕರ್ನಾಟಕ ರೆಸಿಪಿ. ನೆಕ್ಸ್ಟ್ ರೆಸಿಪಿ ಯಾವುದು ಮ್ಯಾಮ್ ಹತ್ರ ಕೇಳೋಣ. ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವಂಗ್ ಬ್ಯೂಟಿ ಸೋಪ್, ಹಾಗೇನೆ ಜವಳಿ ಮಳಿಗೆಗೆಂದೇ ಪ್ರಸಿದ್ಧವಾಗಿರುವಂತಹ ಸತ್ಯನಾಥ್ ಸ್ಟೋರ್ಸ್. ವೀಕ್ಷಕರೇ, ಈಗಾಗಲೇ ಉತ್ತರ ಕರ್ನಾಟಕದ ಟೊಮ್ಯಾಟೊ ತೊಕ್ಕು ನಮ್ಮ ಅಡುಗೆ ಮನೆಯಲ್ಲಿ ರೆಡಿ ಆಗಿದೆ. ನೆಕ್ಸ್ಟ್ ರೆಸಿಪಿ ಯಾವುದು ಕಾಯೋದೇ ಬೇಡ, ಮ್ಯಾಮ್ ಇದ್ದಾರೆ, ಕೇಳೋಣ ಬನ್ನಿ. ಎಸ್ ಮ್ಯಾಮ್, ಒಂದು ಟೊಮ್ಯಾಟೊ ತೊಕ್ಕು ಅಂಡ್ ದಟ್ ಇಸ್ ಫಾರ್ ಸೈಡ್ ಡಿಶ್ ಆಗಿ ಎಲ್ಲದಕ್ಕೂ ರೆಡಿ ಆಗಿರುತ್ತೆ. ಸೊ ನೆಕ್ಸ್ಟ್ ರೆಸಿಪಿ, ನೆಕ್ಸ್ಟ್ ಮತ್ತೊಂದು ಸೈಡ್ ಡಿಶ್, ಇನ್ನೊಂದು ಸೈಡ್ ಡಿಶ್. ಉತ್ತರ ಕರ್ನಾಟಕದಿಂದ ಸೀದಾ ಬಾಂಬೆಗೆ ಹೋಗೋಣ. ಬಾಂಬೆಗೆ? ಓಕೆ, ಡೈರೆಕ್ಟ್ ಬಾಂಬೆಗೆ ಟ್ರೈನ್ ಇಟ್ಕೊಂಡು ಹೋಗೋದು. ಇದು ಬಾಂಬೆ ಸಾಗು ಅಂತ ಹೇಳಿ. ಬಾಂಬೆ ಸಾಗು. ಓಕೆ, ಸೊ ಈಗ ವೀಕ್ಷಕರಿಗೆ ಸಂಜೆಗೆ ಏನಾದ್ರೂ ಸ್ನಾಕ್ಸ್ ಗೆ ಸೈಡ್ ಡಿಶ್ ರೆಡಿ ಆಗಿಲ್ಲ ಅಂದ್ರೆ 2 ಆಪ್ಷನ್. ಒಂದು ಉತ್ತರ ಕರ್ನಾಟಕದ ಮಾಡ್ಕೊಳ್ಳಿ, ಅಂದ್ರೆ ಬಾಂಬೆದ್ದು. ಇದು ಸಹ ಸುಲಭದಲ್ಲಿ ಮಾಡ್ಬೋದು ನೀವು. ಓಕೆ, ಬಾಂಬೆದ್ದು ಸಾಗು ಪೂರಿಗೂ ದೋಸೆಗೂ ಎಲ್ಲದಕ್ಕೂ ಸೆಟ್ ಆಗುತ್ತೆ ಇದು ಸಹ. ಓಕೆ, ಸೊ ಸ್ಟಾರ್ಟ್ ಮಾಡೋದು ಹೇಗೆ? ಸ್ಟಾರ್ಟ್ ಮಾಡೋಣ. ಇದು ನಾನು ಆಲೂಗಡ್ಡೆಯಿಂದ ಮಾಡೋದು. ಇದು ಆಲೂಗಡ್ಡೆನ ಬೇಯಿಸಿ ಬಿಟ್ಟು ಸ್ಮ್ಯಾಶ್ ಮಾಡ್ಕೊಂಡು ಬಂದೆ. ಸ್ಮ್ಯಾಶ್ ಮಾಡಿ ರೆಡಿ ಇಟ್ಟಿದ್ದೀನಿ. ಹೌದು, ರೆಡಿ ಇಟ್ಟಿದ್ದೀನಿ. ಒಂದ್ ಸೆಕೆಂಡ್, ನೀವು ನಂಗೊಂದು ಬಾಣ್ಲಿ, ಅದಕ್ಕೆ ಒಗ್ಗರಣೆಗೆ ಎಣ್ಣೆ ಬೇಕು. ಒಂದು 3 ಸ್ಪೂನ್ ಅಷ್ಟು ಆಯಿಲ್. ಓಕೆ, ನಾವು ಟೊಮ್ಯಾಟೊ ತೊಕ್ಕು ಕೂಡ ಹೀಗೆ ಸ್ಟಾರ್ಟ್ ಮಾಡಿದ್ವಿ ವಿತ್ ಅವರ್ ಸನ್ ಪ್ರೀಮಿಯಂ. ಸೊ ಇದನ್ನು ಕೂಡ ಸನ್ ಪ್ರೀಮಿಯಂ ಜೊತೆನೆ ಶುಭಾರಂಭ ಮಾಡೋಣ. ಅಂಡ್ ಇದು 3 ಸ್ಪೂನ್ ಆಯಿಲ್ ಸಾಕಾಗುತ್ತಲ್ಲ? ಇದು ಸ್ವಲ್ಪ ಬಿಸಿ ಆಗ್ಲಿ. ಅಷ್ಟೋ ತನಕ ನಾವು ಈ ಹಸಿಮೆಣಸು, ಇದಕ್ಕೆ ಖಾರ ಹಸಿಮೆಣಸು. ಓಕೆ, ನೀವು ಖಾರನ ಕಮ್ಮಿನ ಜಾಸ್ತಿನ? ಆವಾಗಲೇ ಹೇಳಿದ್ರು ಮೀಡಿಯಂ ಅಂತ ಹೇಳಿ. ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ, ಮೀಡಿಯಂ. ಓಕೆ, ಈಗ ಇದರಲ್ಲಿ ಶುಂಠಿ, ಹಸಿಮೆಣಸು ಮತ್ತೆ ಬೆಳ್ಳುಳ್ಳಿ ಇದೆ. ಇದು 3 ಗ್ರೈಂಡ್ ಮಾಡಿ. ಓಕೆ,
ಇದು ಎಣ್ಣೆ ಸ್ವಲ್ಪ ಬಿಸಿ ಆಗುತ್ತೆ. ಬಿಸಿ ಆಯ್ತು, ನಾನು ಇದಕ್ಕೆ ಹೆಚ್ಚಿದ್ದು ಈರುಳ್ಳಿ ಹಾಕ್ತೀನಿ ಅಂತೆ. ಆಯಿಲ್ ಫ್ರೈ ಮಾಡ್ಕೋತೀರಾ? ನೀವು ಆಯಿಲ್ ಫ್ರೈ ಮಾಡಿದ ಹಾಗೆ ನಾನು ಇಲ್ಲಿ ಗ್ರೈಂಡ್ ಮಾಡ್ಕೋತೀನಿ. ಓಕೆ. ಇಷ್ಟು ಗ್ರೈಂಡಿಂಗ್ ಸಾಕಾಗುತ್ತಮ್ಮ? ಓಕೆ. ಇದು ಆಮೇಲೆ ಕರಿಬೇವು ಹಾಕೋಣ ಸ್ವಲ್ಪ. ಓಕೆ. ಒಗ್ಗರಣೆಗೆ ಕರಿಬೇವು ಹಾಕೋಣ. ಹಾಕಿ ಸ್ವಲ್ಪ ಈರುಳ್ಳಿ ಎಣ್ಣೆಲಿ ಫ್ರೈ ಆಗಬೇಕು. ಓಕೆ. ಮನೆಯಲ್ಲಿ ಹೆಚ್ಚಾಗಿ ಚಪಾತಿ ಪೂರಿ ಇದೆಲ್ಲ ಜಾಸ್ತಿ ಇದೆ. ಚಪಾತಿ ಮಾಡುದು ಮತ್ತೆ ಜೋಳದ ರೊಟ್ಟಿ. ಒನ್ಸ್ ಅಗೇನ್ ಉತ್ತರ ಕರ್ನಾಟಕದಿಂದ ಹುಟ್ಟಿ ಬೆಳೆದಿದ್ದು ನಾನು ಅಲ್ಲಿ. ಬೇಸಿಕಲಿ ಸೌತ್ ಕೇಂದ್ರದವಳು, ಬಟ್ ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲಿ. ಹಾಗಾಗಿ ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿ ಹೌದೆಲ್ಲ ಮಾಡ್ತೀವಿ. ಸೈಡ್ ಡಿಶ್ ಜಾಸ್ತಿ ಬೇಕಾಗುತ್ತೆ ಈ ರೀತಿ ಮಾಡುವಾಗ. ಅಡಿಗೆ ಮಾಡೋಕೆ ಇಂಟ್ರೆಸ್ಟ್ ನಂಗೆ ಮೊದಲಿಂದ ಸಹ. ಅಂಡ್ ಇಂಟ್ರೆಸ್ಟ್ ಹೇಗೆ ಬಂತು ಮ್ಯಾಮ್ ಅಡಿಗೆಯಲ್ಲಿ? ಮೊದಲಿಂದನೂ ಅಡಿಗೆ ಅಂದ್ರೆ ಇಂಟ್ರೆಸ್ಟ್ ಇತ್ತ? ಅಂದ್ರೆ ಅನಿವಾರ್ಯದಿಂದ ಬಂದಿರೋ ಇಂಟ್ರೆಸ್ಟ್ ಅಲ್ಲ, ಪ್ಯಾಷನ್. ಹೌದೌದು. ಇದು ನೋಡಿ ಈರುಳ್ಳಿ ಫ್ರೈ ಆಯ್ತು. ಫ್ರೈ ಆಗ್ತಾ ಇದೆ. ಓಕೆ. ಈಗ ಇಷ್ಟು ಫ್ರೈ ಆದ್ರೆ ಸಾಕು. ಸಾಕು. ನೀವು ಪೇಸ್ಟ್ ಮಾಡಿದ್ರಲ್ಲ ಎಲ್ಲ ಮೂರು ಸೇರಿ ಅದನ್ನ ಹಾಕೋಣ. ಇದನ್ನು ಸಹ ನೀವು ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡ್ಬಿಟ್ರೆ ಬೇಗನೆ ಆಗತ್ತೆ. ತರಕಾರಿ ಅದು ಇಲ್ಲ ಇದು ಇಲ್ಲ ಅಂತ ತಲೆ ಬಿಸಿ ಮಾಡ್ಕೊಳ್ಳೋದು ಬೇಡ ನೀವು. ಅದನ್ನ ಈಸಿಲಿ ಮಾಡಿ ಬಿಡ್ಬೋದು. ಈಸಿಲಿ ಅವೈಲೇಬಲ್ ಪೊಟ್ಯಾಟೊ ಅಲ್ವಾ? ಅಂಡ್ ಇದನ್ನ ನೀವು ಬೇಯಿಸಿಗ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀರಾ ಆಲ್ರೆಡಿ. ಸೊ ಇದು ರೆಡಿ, ಒಂದೊಂದು ಕೆಲಸ ರೆಡಿ ಮಾಡಿ ಇಟ್ಕೊಂಡೆ ಮಾಡುವಾಗ ರೆಸಿಪಿ ಮಾಡುವಾಗ ಬೇಗನೆ ಆಗುತ್ತೆ. ನಿಮ್ಮದು ಅರುಣ ಮಸಾಲೆದು ಅರಿಶಿನ ಬೇಕು. ಸದಾ ಸಿದ್ಧ, ದಟ್ ಈಸ್ ಅರುಣ ಮಸಾಲದ್ದು ಅರಿಶಿನ ಪೌಡರ್. ಸಾಕಾಗುತ್ತಾ? ಸೊ ನ್ಯಾಚುರಲ್ ನಾವು ಕುಟ್ಟಿ ಪುಡಿ ಮಾಡಿದ್ರೆ ಹೇಗಿರುತ್ತೋ ಟೇಸ್ಟ್ ಅದೇ ರೀತಿ ಟೇಸ್ಟ್ ಸಿಗುತ್ತೆ. ಬಿಕಾಸ್ ಎಲ್ರಿಗೂ ನಾವು ಮನೆಯಲ್ಲಿ ಈಗ ಪೇಟೆಯಲ್ಲಿ ಅಥವಾ ಅಪಾರ್ಟ್ಮೆಂಟ್ ಅಲ್ಲೆಲ್ಲ ಇರುವಾಗ ಕುಟ್ಟಿ ಪುಡಿ ಮಾಡ್ಲಿಕ್ಕೆ ಆಗಲ್ಲ. ಯಾರು ಮಾಡ್ತಾರೆ? ಯಾರು ಮಾಡುದಿಲ್ಲ. ಇನ್ಸ್ಟೆಂಟ್ ಆಗಿ ಬೇಕು ನಮಗೆ. ಮಸಾಲೆಗಳೆಲ್ಲ ಒಳ್ಳೇದು ಸಿಕ್ಕುತ್ತಲ್ವಾ? ಈ ರೀತಿ ಒಳ್ಳೆ ಕ್ವಾಲಿಟಿದ್ದು ಸಿಕ್ಕಿದ್ರೆ ಮತ್ತೆ ಕುಟ್ಟಿ ಪುಡಿ ಮಾಡುವ ಅಗತ್ಯ ಇಲ್ಲ. ಇದೀಗ ಎಣ್ಣೆಲಿ ಬೇಯ್ತಾ ಬಂತು. ಈಗ ನಾನು ಬೇಯಿಸಿದ್ದು ಆಲೂಗಡ್ಡೆನ ಇದಕ್ಕೆ ಹಾಕ್ತೀನಿ. ಆಲೂಗಡ್ಡೆ ಹಾಕಿ ಆದ್ಮೇಲೆ ಅರಿಶಿನ ಹಾಕಿದ್ರೆ ನಮ್ ಕಲರೇ ಕಂಪ್ಲೀಟ್ ಎಲ್ಲೋ ಪ್ರತಿಯೊಂದು ಫುಡ್ ಅಲ್ಲೂ ಅಷ್ಟೇ ಅರಿಶಿನ ಇಲ್ದಿದ್ರೆ ನೀವು ಅದ್ರ ನೋಡಕ್ಕೆ ಅದು ನಿಮ್ಗೆ ಚೆನ್ನಾಗಿರಲ್ಲ. ಹೌದೌದು. ಇದಕ್ಕೆ ಉಪ್ಪು ರುಚಿಗೆ ಎಷ್ಟು ಅಷ್ಟು ಉಪ್ಪು. ನಂಗೊಂದು ಅರ್ಧ ಕಪ್ಪಿನಷ್ಟು ನೀರ್ ಬೇಕು. ಈಗ ಇದೇನಾಯ್ತಿದೆ, ಈಗ ಆಲೂಗಡ್ಡೆ ಪಲ್ಯ ತರ ಆಯ್ತು, ನಾವು ಮಸಾಲೆ ದೋಸೆ ಪಲ್ಯ ರೆಡಿ ಆಯ್ತು. ನಂಗೆ ನೀರ್ ಬೇಕು. ಇದು ನೀರಿರುತ್ತೆ, ಸಾಗು ಅಂದ್ರೆ ಲಿಕ್ವಿಡ್ ಆಗಿ ಇರುತ್ತೆ. ನೀರಾಗಿ ಒಂದು ಅರ್ಧ ಗ್ಲಾಸಿನಷ್ಟು ಹಾಕಿ ತೊಂದ್ರೆ ಇಲ್ಲ, ಹೆಚ್ಚಾಗುದಿಲ್ಲ. ಇದು ಹಾಕಿದ್ರ ನಂಗೆ ಒಂದು ಬೌಲ್ ಬೇಕು. ಬೌಲ್ ಬೇಕು, ಯಾಕಂದ್ರೆ ಇದಕ್ಕೆ ಒಂಚೂರು ನಾನು ಕಡಲೆ ಹಿಟ್ಟು ಮಿಕ್ಸ್ ಮಾಡೋಕಿದೆ. ಅದನ್ನ ಹಾಗೆ ಹಾಕಿ ಬಿಟ್ರೆ ಅದು ಅಲ್ಲೆಲ್ಲ ಗಂಟಾಗಿ ಕುತ್ಕೊಳ್ಳುತ್ತೆ. ಸೊ 1 ಸ್ಪೂನಿನಷ್ಟು ಕಡಲೆ ಹಿಟ್ಟು, ಇದಕ್ಕೆ ಸ್ವಲ್ಪ ನೀರು ಬೇಕು. ಬೆಂಕಿ ಮತ್ತೆ ಸಣ್ಣ ಮಾಡ್ತೀನಿ ನಾನು ಸ್ವಲ್ಪ. ಯಾಕಂದ್ರೆ ಕಡಲೆ ಹಿಟ್ಟು ಇದಕ್ಕೆ ಹಾಕಿದ ಕೂಡಲೇ ಗಟ್ಟಿಯಾಗಿ ಬಿಡುತ್ತೆ. ಆಲ್ರೆಡಿ ಪೇಸ್ಟ್ ಮಾಡಿ ನಾವು ಹಾಕುವಂತದ್ದು. ಸ್ವಲ್ಪ ನೀರು ಹಾಕಿ ಇದ್ರೆ ಅಲ್ಲೆಲ್ಲ ಗಂಟಾಗಿ ಪೌಡರ್ ಹಾಗೆ ಉಳಿದು ಬಿಡುತ್ತೆ. ಈ ಥರ ಚೆನ್ನಾಗಿ ಲಿಕ್ವಿಡ್ ಮಾಡಿಕೊಂಡು ಇದಕ್ಕೆ ಹಾಕಿ. ಕಡಲೆ ಹಿಟ್ಟು ಹಾಕುವಂಥದ್ದು ಯಾಕೆ ಮ್ಯಾಮ್ ಇದಕ್ಕೆ? ಅದು ಟೇಸ್ಟ್ ಚೇಂಜ್ ಬರುತ್ತೆ, ಚೆನ್ನಾಗಿ ಬರುತ್ತೆ ಅಂತ. ಇನ್ನೊಂದು ಸ್ವಲ್ಪ ನೀರು ಹಾಕಿ. ಯಾಕಂದ್ರೆ ಅದು ಚೇಂಜ್ ಆಗುತ್ತೆ. ಕಡಲೆ ಹಿಟ್ಟು ಗಟ್ಟಿ ಆಗ್ತದೆ, ದಪ್ಪ ಆಗ್ತದೆ ಬರುತ್ತೆ. ಇದು ಕಡಲೆ ಹಿಟ್ಟು ಹಾಕಿದಾಗ ಸಾಗು ಏನಾಗುತ್ತೆ, ದಪ್ಪ ಆಗ್ತಾ ಬರುತ್ತೆ, ನೀರಿರಲ್ಲ. ಇನ್ನೊಂದು ಚೂರು ಹಾಕಿ ಸಾಕು. ಇಲ್ಲಾಂದ್ರೆ ನಾವು ನೀರು ಆಡ್ ಮಾಡಿರೋ ಕಾರಣ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳು ಇರುತ್ತೆ. ಹೌದು, ಆಯ್ತು ನೋಡಿ. ಅಷ್ಟು ನೀರು ಹಾಕಿದ್ರು ಸಹ ನೋಡಿ ಈ ತರ ಕನ್ಸಿಸ್ಟೆನ್ಸಿ ಬರುತ್ತೆ. ದಪ್ಪಕ್ಕಿದೆ ಅದು ಕೂಡ. ನೀವು ನಾಗರಿಂದ ನೀರು ಆಡ್ ಮಾಡ್ತಿದೀವಿ, ನಾವು ಆಲ್ಮೋಸ್ಟ್ 2 ಸಲ ಆಡ್ ಮಾಡಿದ್ವಿ. ಆಫ್ ಮಾಡಿದ್ರೆ ಮಾಡ್ಬಿಡೋಣ.
ಇಷ್ಟ ಆಯ್ತಲ್ವಾ? ನಾನೀಗ ಹುಳಿ ಹಾಕ್ಬೇಕು. ಇದಕ್ಕೆ ಹುಳಿ ಹಾಕಿಲ್ಲ. ಓಕೆ. ಇದಕ್ಕೆ ಲಿಂಬೆ ಹಣ್ಣಿನ ರಸ ಹಿಂಡಿರು ಸರಿ. ಸೊ ಫೈನಲ್ ಸ್ಟೆಪ್ ಇದು. ಹೌದು, ನಂಗೊಂದು ಸ್ಪೂನ್ ಬೇಕು. ಸ್ಪೂನ್ ಬೇಕಾ? ಯಾಕಂದ್ರೆ ಇದರಲ್ಲಿ ಬೀಜ ಇರುತ್ತೆ, ನಾವು ಹಿಂಡಕ್ಕೆ ಹೋದಾಗ ಬೀಜ ಇದರಲ್ಲೇ ಬಿದ್ದ್ಬಿಡುತ್ತೆ. ಸೊ ಬೀಜ ತೆಗಿಬೇಕು. ನೀವು ಲಿಂಬೆಣ್ಣೆ ಹಾಕದಿದ್ರೆ ಟೊಮೆಟೊ ಮೊದಲೇ ನಾನು ಈರುಳ್ಳಿ ಹಾಕ್ತೀನಲ್ಲ, ಅವಾಗಲೇ ಟೊಮೆಟೊ ಹಾಕ್ಬಿಡ್ಬೋದು. ಓಕೆ. ಸೊ ಟೊಮೆಟೊ ಎಲ್ಲ ಹುಳಿ ಇರುತ್ತಲ್ಲ? ಹೌದು, ಟೊಮೆಟೊಲು ಹುಳಿ ಇರುತ್ತಲ್ಲ, ಟೊಮೆಟೊ ಹಾಕ್ಬಿಡ್ಬೋದು. ಈ ಲಿಂಬೆಹಣ್ಣು ಹಾಕಿದಾಗ ಬೇರೆ ಟೇಸ್ಟ್ ಬರುತ್ತೆ, ಟೊಮೆಟೊ ಹಾಕಿದಾಗ ಬೇರೆ ಟೇಸ್ಟ್ ಬರುತ್ತೆ. ಸೊ ಒಂದೊಂದ್ಸಲ ಒಂದೊಂದು ರೀತಿ ಟ್ರೈ ಮಾಡ್ಕೋಬಹುದು. ಟೇಸ್ಟ್ ಅಲ್ಲಿ ವೇರಿಯೇಷನ್ಸ್ ಇರುತ್ತೆ, ಸೊ ದಟ್ ತಿನ್ಬೇಕಾದ್ರೆ ಬೋರಿಂಗ್ ಅಂತ ಅನ್ಸಲ್ಲ. ಓಕೆ, ಹೌದು. ಈಗ ನನಗೆ ಸರ್ವಿಂಗ್ ಬೌಲ್ ಕೊಡಿ. ಡೈರೆಕ್ಟ್ ಸರ್ವಿಂಗ್. ಫೈನ್. ಎಸ್. ಈಗ ಸರ್ವಿಂಗ್ ಬೌಲಿಗೆ ಹಾಕಿ. ಸರ್ವಿಂಗ್. ಓಕೆ. ಕಲರ್ ನೋಡಿ ಏನು ಚೆನ್ನಾಗಿದೆ. ಅಂಡ್ ಅದು ನೀವು ತಿಂದಿದ್ರಾ ಮೊದಲು? ಇದು ಬಟಾಟೆ ಬಾಜಿ, ಪೊಟ್ಯಾಟೊ ಬಾಜಿ ತಿಂದಿರ್ತೀವಿ, ಬಟ್ ಈ ರೀತಿ ನೀವು ಸಾಬು ಅಂತ ಹೇಳಿ. ಓಕೆ. ಇದಕ್ಕೆ ಕಡಲೆ ಹಿಟ್ಟು ಎಕ್ಸ್ಟ್ರಾ ಹಾಕಿರೋದು, ಕಡಲೆ ಹಿಟ್ಟು. ಓಕೆ. ಮತ್ತೆ ಹಸಿಮೆಣಸಿನಕಾಯಿ ಇದೆ, ಖಾರ ಇದಕ್ಕೆ. ಓಕೆ. ಅಂಡ್ ಪ್ರತಿ ಸಲ ಬಾಜಿ ಮಾಡೋ ಬದಲು ಈ ರೀತಿ ಮಾಡಿದ್ರೆ ಇನ್ನು ಸ್ವಲ್ಪ ಗ್ರೇವಿ ಟೈಪ್ ಅಲ್ಲಿ ಇರುತ್ತೆ. ಇದು ಯಾವಾಗ್ಲೂ ಹಂಗೆ ಅಲ್ವಾ, ಒಂದೇ ತರ ತಿಂದು ಬೇಜಾರಾಗಿರುತ್ತೆ. ಸ್ವಲ್ಪ ಚೇಂಜ್ ಆದ್ರೆ ಸಾಕು, ಟೇಸ್ಟ್ ಚೇಂಜ್ ಅನ್ಸುತ್ತೆ, ಚೆನ್ನಾಗಿ ಅನ್ಸುತ್ತೆ. ತಗೊಳ್ಳಿ, ಬಿಸಿ ಬಿಸಿಯಾದ ಬಾಂಬೆ ಸಾಗು ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನೋಡೋಕ್ಕೂ ಅಷ್ಟೇ ಒಂಥರ ಏನೋ ಒಂಥರ ಅಟ್ರಾಕ್ಷನ್ ಇದೆ. ಎಲ್ಲೋ ಕಲರ್ ಹೇಳ್ಬೇಕಾದ್ರೇನೆ ಅಟ್ರಾಕ್ಟಿವ್ ಕಲರ್ ಅದು, ಅದ್ರ ಜೊತೆಗೆ ಆ ಕನ್ಸಿಸ್ಟೆನ್ಸಿ ಅಟ್ರಾಕ್ಟಿವ್ ಆಗಿದೆ ಆಕ್ಚುಲಿ. ಥ್ಯಾಂಕ್ ಯು ಮ್ಯಾಮ್. ವೀಕ್ಷಕರೇ, ಬಿಸಿ ಬಿಸಿಯಾದ ಬಟಾಟೆ ಸಾಗು ರೆಡಿ ಆಗಿದೆ. ಬಾಂಬೆ ಸಾಗು ಇದು ಆಕ್ಚುಲಿ. ಸೊ ಇದನ್ನ ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಬಾಂಬೆ ಸಾಗು ತಯಾರಿಸುವ ವಿಧಾನ. ಮೊದಲು 2 ರಿಂದ 3 ಚಮಚ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಿಸಿ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿ, ಕರಿಬೇವು ಹಾಕಿ ಹುರಿಯಿರಿ. ನಂತರ ಹಸಿಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರುಣ ಅರಶಿನ ಪುಡಿ ಹಾಕಿ ಹುರಿಯಿರಿ. ಆನಂತರ ಬೇಯಿಸಿ ಕಿವುಚಿದ ಆಲೂಗಡ್ಡೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು, ಕಡಲೆ ಹಿಟ್ಟಿನ ಪೇಸ್ಟ್ ಹಾಕಿ ಬೇಯಿಸಿ. ಕೊನೆಯಲ್ಲಿ ನಿಂಬೆ ರಸ ಸೇರಿಸಿ ಬೆರೆಸಿಕೊಳ್ಳಿ. ಈಗ ಬಿಸಿ ಬಿಸಿ ಬಾಂಬೆ ಸಾಗು ಚಪಾತಿ ಪೂರಿಯೊಂದಿಗೆ ಸವಿಯಲು ಬಲು ರುಚಿ. ಸೊ ಎಸ್ ಮ್ಯಾಮ್, 2 ಸೈಡ್ ಡಿಶ್, ಒಂದು ನಮ್ಮ ಟೊಮ್ಯಾಟೊ ತೊಕ್ಕು ಅಂಡ್ ಬಾಂಬೆ ಸಾಗು ರೆಡಿ ಆಗಿದೆ. ಅಂಡ್ ಟೇಸ್ಟ್ ಮಾಡೇ ಬಿಡೋಣ ಈಗ. ನೀವು ಟೇಸ್ಟ್ ಮಾಡಿ. ಸೊ ಫಸ್ಟಿಗೆ ಟೊಮ್ಯಾಟೊ ತೊಕ್ಕು ಹತ್ರ ಹೋಗೋದಾ? ಫಸ್ಟ್ ಮಾಡಿದ್ದು ಫಸ್ಟ್. ಓಕೆ. ನೀವು ಆಗ್ಲೇ ಹೇಳಿದ್ರಿ ಒಮ್ಮೆ ತಿಂದ್ರೆ ಮತ್ತೆ ಮಾಡ್ತಾನೆ ಇರ್ತೀರಾ ಅಂತ. ಟೊಮ್ಯಾಟೊ ಆಕ್ಚುಲಿ ದೂರ, ಬಟ್ ನಂಗೆ ಯಾಕೋ ಇದು ತುಂಬಾನೇ ಇಷ್ಟ ಆಯ್ತು. ಟೊಮೆಟೊ ಅಂತ ಗೊತ್ತಾಗಲ್ಲ, ಅದೇ ಟೊಮ್ಯಾಟೊ ಅಂತಲೇ ಗೊತ್ತಾಗಲ್ಲ, ಬಿಕಾಸ್ ಅದು ಆಲ್ರೆಡಿ ನೀವು ಗ್ರೈಂಡ್ ಮಾಡಿ ಹಾಕಿದ ಕಾರಣ ಶೇಪ್ ಅಲ್ಲೂ ಗೊತ್ತಾಗಲ್ಲ, ಅಂಡ್ ಟೇಸ್ಟ್ ಅಲ್ಲೂ ಟೊಮ್ಯಾಟೊ ಅಂತ ಗೊತ್ತಾಗ್ತಿಲ್ಲ. ಅದ್ಭುತವಾಗಿ ಬಂದಿದೆ. ಅಂಡ್ ಖಂಡಿತವಾಗ್ಲೂ ಇನ್ನು ಟೊಮ್ಯಾಟೊ ತಿನ್ನಕ್ ನಾವು ಸ್ಟಾರ್ಟ್ ಮಾಡ್ತೀವಿ ಇದು ತಿಂದ ನಂತರ. ಸೂಪರ್ ಆಗಿ ಬಂದಿದೆ. ಅಂಡ್ ನಮ್ಮ ಬಾಂಬೆಗೆ ಹೋಗೋಣ ಈಗ ನಾವು. ಓಕೆ. ಬಿಸಿ ಬಿಸಿಯಾಗಿರುವಾಗ ತಿಂದ್ರೇನೆ ಚೆನ್ನಾಗಿರುತ್ತಲ್ವಾ ಮ್ಯಾಮ್? ನಾರ್ಮಲ್ ಪೊಟ್ಯಾಟೊ ಭಾಜಿ ಮಾಡಿ ತಿನ್ನೋಕ್ಕಿಂತ ಈ ರೀತಿ ಮಾಡಿದ್ರೆ ಸ್ವಲ್ಪ ಲಿಕ್ವಿಡ್ ಆಗಿ ಇನ್ನಷ್ಟು ನಮ್ಮ ಚಪಾತಿ ಅಥವಾ ದೋಸೆ ಏನಿದೆ ಇನ್ನಷ್ಟು ಸಾಫ್ಟ್ ಕೂಡ ಆಗುತ್ತೆ, ಹೋಗುತ್ತೆ. ಅಂಡ್ ಟೇಸ್ಟಿನೂ ಇದೆ. ಸೊ ದಟ್ ನಾವಿಲ್ಲದೆ ನಾರ್ಮಲ್ ಆಗಿ ಗಟ್ಟಿ ಇದೆ, ಏನಾದ್ರು ಟೀ ಅಥವಾ ಕಾಫಿ ಬೇಕೇ ಇರುತ್ತೆ. ಸೊ ಇದಕ್ಕೆ ಬೇಡ, ನಾರ್ಮಲ್ ಆಗಿ ಆರಾಮ್ಸೆ ತಿನ್ಬೋದು. ಅಂಡ್ ಟೇಸ್ಟ್ ಕೂಡ ಅಷ್ಟೇ ಅದಕ್ಕಿಂತಲೂ ಚೆನ್ನಾಗಿದೆ. ಸೂಪರ್ ಆಗಿ ಬಂದಿದೆ 2 ಕೂಡ. ಸೊ ನಮ್ ಕಿಚನ್ಗಂತೂ ಬರ್ತಾನೆ ಇರ್ತೀರಾ. ಸೊ ಇವತ್ತು ನನ್ ಜೊತೆ ಫಸ್ಟ್ ನೀವು ಇಲ್ಲಿ ಅಡಿಗೆ ಮಾಡಿರೋದು ಹೇಗಿತ್ತು ಎಕ್ಸ್ಪೀರಿಯನ್ಸ್? ಖುಷಿ ಆಯ್ತು. ಹೌದು, ನಿಮ್ ಸೆಟ್ ಎಲ್ಲ ಚೇಂಜ್ ಆಗಿದೆ. ಈಗ ಹೊಸ ಆಂಕರಿಂಗು ಹೊಸ ಆದವರು, ಚೆನ್ನಾಗೂ ಮಾತಾಡ್ತೀರಾ, ಖುಷಿ ಆಯ್ತು. ಸೊ ಹೀಗೇನೆ ಹೊಸ ರೆಸಿಪಿ ಟ್ರೈ ಮಾಡ್ತಾ ಇರಿ, ಇನ್ನೋವೇಟಿವ್ ರೆಸಿಪೀಸ್. ಆದಷ್ಟು ಬೆಂಗಳೂರು ಕಡೆ ಐಟಮ್ಸ್ ನ ಈ ಕಡೆ ತಗೊಂಡ್ ಬನ್ನಿ. ಓಕೆನಾ? ಫೈನ್. ಸೊ ಇಲ್ಲಿವರೆಗೂ ಬಂದು ಒಂದು ಉತ್ತರ ಕರ್ನಾಟಕದ ಮಾಡಿದ್ರಿ, ಒಂದು ಬಾಂಬೆಗೆ ಕರ್ಕೊಂಡೇ ಹೋದ್ರಿ ನಮ್ನ. ಸೊ ಅದಕ್ಕೋಸ್ಕರ ನಿಮ್ಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಪುಟ್ಟದಾದ ಉಡುಗೊರೆ, ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಹೀಗೇನೆ ಬರ್ತಾ ಇರಿ, ಹೊಸ ರೆಸಿಪಿ ಟ್ರೈ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಟೊಮ್ಯಾಟೊ ದೂರ ಇಡೋ ನಂಗೆ ಇಷ್ಟು ಟೊಮ್ಯಾಟೊ ತೊಕ್ಕು ಇಷ್ಟ ಆಗಿದೆ ಅಂತ ಹೇಳಿದ್ರೆ ನಿಮ್ಗಂತೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. 2 ರೆಸಿಪಿನೂ ಅಷ್ಟೇ, ಚಪಾತಿ ಅಥವಾ ದೋಸೆ ಜೊತೆಗೆ ಇನ್ಸ್ಟೆಂಟ್ ಆಗಿ ರೆಡಿ ಮಾಡ್ಕೋಬಹುದು. ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ, ದಿನನಿತ್ಯ ಹೊಸ ರೆಸಿಪಿಗಾಗಿ, ಟೇಸ್ಟಿ ರೆಸಿಪಿಗಾಗಿ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ನಮಸ್ಕಾರ.
ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.